ಬೆಂಗಳೂರು ಯುವಕ ಶರತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಮಾಡಿ ಘಾಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದರು. ಸದ್ಯ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ. ಮೃತದೇಹ ಸಿಗದೆ ವಾಪಸ್ಸಾಗಿದ್ದಾರೆ ಬೆಂಗಳೂರು ಪೊಲೀಸರು. ಇಂದು ಕೋರ್ಟ್ಗೆ ಹಾಜರುಪಡಿಸುವ ಹಿನ್ನೆಲೆಯಲ್ಲಿ ಚಾರ್ಮಾಡಿ ಘಾಟ್ನ ಉಜಿರೆ ಬೆಳ್ತಂಗಡಿ ಬಣಕಲ್ನಲ್ಲಿ 3 ದಿನ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ದಟ್ಟಾರಣ್ಯ, ಬಿಸಿಲು, ಮೊಬೈಲ್ ನೆಟ್ವರ್ಕ್ ಸಮಸ್ಯೆ, ನೀರು, ಆಹಾರದ ಲಭ್ಯತೆ ಇಲ್ಲದೆ ಹುಡುಕಾಟವನ್ನು ನಡೆಸಿದ್ರು ಪೊಲೀಸರು. ಆದರೆ 3 ದಿನ ನಿರಂತರ ಹುಡುಕಿದ್ರೂ ಮೃತದೇಹ ಸಿಕ್ಕಿಲ್ಲ. ಬಹುಶಃ 9 ತಿಂಗಳ ಹಿಂದಿನ ಮೃತದೇಹ ಚಾರ್ಮಾಡಿ ಘಾಟಿಯಲ್ಲಿ ಸಿಗುವುದು ಅಸಾಧ್ಯ ಎಂದು ಸ್ಥಳೀಯರು ಹೇಳಿದ್ದಾರೆ.